ಕಳೆದ 3-4 ದಿನಗಳಿಂದ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆ ನಂದಿನಿ ನದಿ ತುಂಬಿ ಹರಿತಾ ಇದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಕೃಷಿ ಭೂಮಿ ಮುಳುಗಡೆಯಾಗಿದೆ. ನೀರಿನ ಮಟ್ಟ ಹೆಚ್ಚಾಗ್ತಿರುವ ಕಾರಣ ಕಟೀಲು ಸಮೀಪದ ಮಿತ್ತ ಬೈಲ್ನಲ್ಲಿ ಕೆಲವು ಕುಟುಂಬಗಳು ಮನೆಯಿಂದ ಹೊರಬರಲಾಗದೆ ಅಪಾಯದ ಸ್ಥಿತಿ ನಿರ್ಮಾಣವಾಗಿತ್ತು. ಕೂಡಲೇ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಗ್ರಾಮ ಕರ್ಣಿಕರು ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ತೆರಳಿ ಅಪಾಯದಲ್ಲಿರುವ ಕುಟುಂಬಗಳ ಜನರನ್ನ ದೋಣಿಗಳನ್ನ ಬಳಸಿ ಸುರಕ್ಷಿತ ಸ್ಥಾನಕ್ಕೆ ಸ್ಥಳಾಂತರಿಸಿದರು. ಕಟೀಲು ಆಜಾರಿನಲ್ಲಿರುವ ಅಣೆಕಟ್ಟು ಮುಳುಗಡೆಯಾಗಿದೆ. ಪಕ್ಷಿಕೆರೆ ಸಮೀಪದ ಪಂಜದಲ್ಲಿನ ರಸ್ತೆ ಮುಳುಗಡೆಯಾಗಿದೆ. ಮುಲ್ಕಿಯಲ್ಲಿ ಶಾಂಭವಿ ನದಿ ತುಂಬಿ ಹರಿತಾ ಇರುವುದರಿಂದ ಆ ಭಾಗದಲ್ಲಿಯೂ ಕೂಡ ಹಲವು ಕಡೆ ಮನೆಗಳು ಜಲಾವೃತವಾಗಿದೆ. ಏಳಿಂಜೆ, ಕಿಲಂಜೂರು, ಶಿಬರೂರು, ಕೊಡೆತ್ತೂರುಗಳಲ್ಲಿ ತಗ್ಗು ಪ್ರದೇಶ ಜಲಾವೃತವಾಗಿದೆ. ಅತ್ತೂರು ಬೈಲು ಮಹಾಗಣಪತಿ ದೇವ ಮಂದಿರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮುಳುಗಡೆಯಾಗಿದೆ. ಎಲ್ಲ ಪ್ಯಾಂಟ್